ಹಲೋ ನಮಸ್ತೆ, ಗುಡ್ ಈವ್ನಿಂಗ್ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್. ಅಲ್ಲಿ ನಾನು ಅಮಿತಾ ಆಚಾರ್ಯ ಇವಾಗ ಲೈವ್ ಆಗ್ತಾ ಉಂಟು. ಅದೇ ರೀತಿ ಯಾರು ಲೈವಲ್ಲಿ ಇದ್ದೀರಾ ಅವರೆಲ್ಲರೂ ನಮ್ಮ ಲೈವ್ಗೆ ಜಾಯ್ನ್ ಆಗಿ ಅದೇ ರೀತಿ ಟಪ್ ಟಪ ಅಂತ ಮೆಸೇಜ್ ಮಾಡಿ. ಅದರ ಜೊತೆಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೂ ನೀವು ಉತ್ತರ ಕೊಡಬೇಕು. ಮೆಸೇಜ್ ಮೂಲಕ ಉತ್ತರ ಕೊಡಿ. ಅದೇ ರೀತಿ ನಾನು ಕೆಲವು ನಿಮ್ಮ ಬಗ್ಗೆಯೂ ನಾವು ತಿಳ್ಕೊಳ್ಬೇಕಲ್ವಾ, ಅದೇ ರೀತಿ ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಕೇಳ್ತೇನೆ. ನೀವು ಅಷ್ಟೇ ಲೈವಿಂದ ಯಾವ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು. ಓಕೆಲ್ಲ, ನಮ್ಮ ಲೈವಲ್ಲಿ ಒಬ್ಬರು ಇದ್ದಾರೆ, ದಯವಿಟ್ಟು ಬನ್ನಿ ಜಾಯ್ನ್ ಆಗಿ ನಮ್ಮ ಲೈವಿಗೆ ಮೆಸೇಜ್ ಮಾಡಿ, ಹಾಯ್ ಅಂತ ಮಾಡಿ ಫಸ್ಟ್, ಓಕೆನಾ? ಹಾಗೆಯೇ ಇವಾಗ ನೀವು ತುಂಬ ಜನ ಲೈವಿಗೆ ಬಂದರೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಯಾವ ಕಾರಣಕ್ಕೂ ನಿಮ್ಮ ಯಾವುದೇ ಬ್ಯುಸಿ ಇದ್ದರೂ ಅದನ್ನು ಸೈಡಲ್ಲಿಡಿ, ನೀವು ನಮ್ಮ ಲೈವಲ್ಲೇ ಇರಿ. ಯಾಕಂದರೆ ತುಂಬ ವಿಷಯಗಳು ಮಾತಾಡಲಿಕ್ಕೆ ಇರ್ತದೆ. ಅದೇ ರೀತಿ ನಿಮ್ಮಿಂದ ಕೂಡ ನಾನು ತುಂಬ ವಿಷಯಗಳನ್ನು ಕೇಳಬೇಕಾಗ್ತದೆ, ಓಕೆನಾ? ಆ್ಯಂಡ್ ಇವಾಗ ಅದೇ ರೀತಿ ನೀವು ಲೈಕ್ ಕೊಡಬೇಕು. ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರಲ್ಲೆಲ್ಲರಲ್ಲೂ ನನ್ನ ಲೈವಿಗೆ ಜಾಯ್ನ್ ಆಗಲಿಕ್ಕೆ ನೋಡಿ. ಡಿಸ್ಟರ್ಬ್ ಮಾಡಲಿಕ್ಕೆ ಬಂದುಬಿಟ್ಟೆ. ಓಕೆ, ಯಾರು ಕಾಣಿಸ್ತಾ ಇಲ್ಲಲ್ವಾ? ಪ್ರತಿಯೊಬ್ಬರು ನಮ್ಮ ಲೈವಲ್ಲಿ ಜಾಯಿನ್ ಆಗಿ ಹೊಸಬ್ರಾಗಿದ್ದರೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಆವಾಗ ಲೈಕ್ ಬರ್ತದೆ ನಿಮ್ಮದು, ಓಕೆನಾ? ಹಾಗೆ ನಮ್ಮ ಲೈವಲ್ಲಿ ಮೂವರಿದ್ದಾರೆ. ಇವಾಗ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ, ಮೆಸೇಜ್ ಮಾಡಿ. ಓಕೆ, ಇವಾಗ ನಮ್ಮ ಲೈವಲ್ಲಿ 7 ಜನ ಇವಾಗ ಲೈವ್ ನೋಡ್ತಾ ಇದ್ದೀರಾ. ಇವನನ್ನ ಆಚೆ ಕರ್ಕೊಂಡು ಹೋಗಿ. ಅದೇ ರೀತಿ ನನಗೆ ಇಲ್ಲಿ ಕಾಣಿಸ್ತಾ ಉಂಟು. ದಯವಿಟ್ಟು ನಮ್ಮ ಲೈವಿಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ನಾನು ನಿಮಗೆ ಪ್ರಶ್ನೆ ಕೇಳಬೇಕಿದ್ರೆ ಒಂದಾದರೂ ಮೆಸೇಜ್ ಬರಬೇಕು. ಯಾರ್ದು ಮೆಸೇಜ್ ಬರ್ತಾ ಇಲ್ಲ. ಇದೇ ಥರ ನಮ್ಮ ಲೈವಲ್ಲೇ ಇರಿ, ಹೊರಗಡೆ ತಪ್ಪಿಯೂ ನೀವು ಹೊರಗಡೆ ಹೋಗಬೇಡಿ. ಲೈವಿಂದ ತುಂಬ 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 ಮಾತಾಡಲಿಕ್ಕೆ ಉಂಟು ರೀ. ತುಂಬ ಡಿಸ್ಟರ್ಬ್ ಮಾಡ್ತಿದ್ದೆ, ನೀವು ನೋಡಿ ಒಮ್ಮೆ. ಅದೇ ರೀತಿ ಈ ಟೈಮ್ ಆಯಿತು, ಹಾಗಾಗಿ ನಾವು ಇವಾಗ ಲೈವ್ ಶುರು ಮಾಡಿದ್ದೇವೆ. ನೋಡಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ? ಟೈಮ್ ಯಾವ ರೀತಿ ಹೋಗ್ತಾ ಉಂಟು ಅಂತ ಗೊತ್ತಿದೆಯಲ್ಲ? ಓಕೆ, ಎಲ್ಲರೂ ಜಾಯ್ನ್ ಆಗಿ ಅದೇ ರೀತಿ ಮೆಸೇಜ್ ಮಾಡಿ, ಟಪ ಅಂತ ಮೆಸೇಜ್ ಮಾಡಿ. ಹಾಯ್ 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 ಅಂತಾದರೂ ಮಾಡಿ. ಯಾರದು ಲೈವಲ್ಲಿ ಇದ್ದೀರಿ ಒಳಗಡೆ ಬನ್ನಿ, ಲೈವ್ ಜಾಯ್ನ್ ಆಗಿ ಮೆಸೇಜ್ ಮಾಡಿ. ಮೆಸೇಜ್ ಮಾಡೋದಿದ್ರೆ ನೀವು ಬರೀ ಲೈವನ್ನು ನೋಡ್ತಾ ಇದ್ರೆ ಗೊತ್ತಾಗಲ್ಲ ನನಗೆ ಎಷ್ಟು ಜನ ನೋಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತದೆ. ಆದರೆ ಯಾರು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕರ್ಕೊಂಡೋಗಿ ಅವನನ್ನು. ಇದ್ಯಾರು? ಡಿಟ್ಟೋ ನಾದ ರಜನ್. ಹಾಯ್, ಜೇಸಸ್ ಲವ್ಸ್ ಯು ಆ್ಯಂಡ್ ಯುವರ್ ಚಾನಲ್ ಆಲ್ ವ್ಯೂವರ್ಸ್. ಓಕೆ, ವೆಲ್ಕಮ್ ಟು ಜಾಯಿನ್ ಡಿಟ್ಟೋ ನಾದರಾಜನ್. ಓಕೆ, ನಾದರಾಜನ್ ಅವರು ಎಲ್ಲಿ ನಿಮ್ಮ ಊರು ಎಲ್ಲಿ ಅಂತ ಹೇಳ್ತೀರಾ? ಓಕೆ, ನಿಮ್ಮ ಚಾನಲ್ ಇದೆಯಾ? ಓಕೆ, ಲೈವಲ್ಲಿ 8 ಜನ ಇವಾಗ ನೋಡ್ತಾ ಇದ್ದಾರೆ. ದಯವಿಟ್ಟು ಮೆಸೇಜ್ ಮಾಡಿ, ಯಾರು ಅನ್ನೋದು ಗೊತ್ತಾಗ್ತದೆ. ಅದೇ ರೀತಿ ಡಬಲ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ, ಆಗ ಲೈಕ್ ಬರ್ತದೆ. ಅದೇ ರೀತಿ ನಿಮಗೊಂದು ನಾನು ಪ್ರತಿ ಸಲನೂ ನಾನು ಲೈವ್ ಸ್ಟಾರ್ಟ್ ಮಾಡಿದಾಗ ಒಂದೊಂದು ಪ್ರಶ್ನೆ ಕೇಳ್ತೇನೆ. ಅದು ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆಯನ್ನು ಕೇಳ್ತೇನೆ. ಅದೇ ರೀತಿ ತುಂಬ ಸಿಂಪಲ್ ಆಗಿರುವಂತಹ ಉತ್ತರವನ್ನು ನೀವು ಕೊಡಬೇಕು. ಅದೇ ರೀತಿ ಬೇರೆ ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ನಿಮ್ಮದೇನಾದರೂ ಇದ್ದರೆ ನೀವು ನನ್ನ ಜೊತೆ ಹಂಚ್ಕೊಳ್ಬೋದು. ಏನಾದರೂ ವಿಷಯಗಳಿದ್ದರೆ ಅದನ್ನು ನನ್ನ ಜೊತೆ ಹಂಚ್ಕೊಳ್ಬೋದು. ಅದೇ ರೀತಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೆಲ್ಲ ಇದ್ದಾರೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ,
ಶೇರ್ ಮಾಡಿ ಲಿಂಕನ್ನು, ಎಲ್ಲರೂ ಜಾಯ್ನ್ ಆಗಲಿ. ಅದೇ ರೀತಿ ಮೆಸೇಜ್ ಮಾಡಿ. ಓಕೆ, ಇವಾಗ ಎಲ್ಲರೂ 6 ಜನ ಲೈವಲ್ಲಿ ಇದ್ದಾರೆ, ಬಟ್ ಒಬ್ಬರದ್ದು ಮಾತ್ರ ಮೆಸೇಜ್ ಬಂದಿದೆ ಅಷ್ಟೇ. ಯಾರು ಮೆಸೇಜ್ ಮಾಡ್ತಾ ಇಲ್ಲ, ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಿಮಗೆ ಒಂದು ಪ್ರಶ್ನೆ ಕೇಳಬೇಕಿದ್ರೆ ನೀವು ಲೈವಲ್ಲಿ ಜಾಯ್ನ್ ಆಗಬೇಕು. ನೋಡಿ, ಅಲ್ಲಿ ಟೈಮ್ ಹೋಗ್ತಾ ಉಂಟು. ಇವಾಗ ಸ್ಟಾರ್ಟ್ ಮಾಡಿದ್ದೇನೆ, ಆದರೆ ಟೈಮ್ ಹೋಗ್ತಾನೆ ಉಂಟು. ಯಾರು ಲೈವಲ್ಲಿ ಬರ್ತೀರಿ ಬಟ್ ಹೋಗ್ತೀರಿ, ಏನೋ ಬ್ಯುಸಿಯಲ್ಲಿ ಇದ್ದೀರಿ ಅಂತ ಅನಿಸುತ್ತೆ. ಯಾವುದೇ ಬ್ಯುಸಿ ಇದ್ದರೂ ಅದನ್ನು ಸೈಡಲ್ಲಿಟ್ಟು ನೀವು ಲೈವಿಗೆ ಜಾಯ್ನ್ ಆಗಬೇಕು. ಓಕೆನಾ? ನಿಮ್ಗೊಂದು ಪ್ರಶ್ನೆ ನಾನು ಕೇಳ್ತೇನೆ. ಇವಾಗ 5 ಜನ ಲೈವಲ್ಲಿ ಇದ್ದಾರೆ, ಬಟ್ ಮೆಸೇಜ್ ಮಾಡಿ. ಇವಾಗ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಏನು ಗೊತ್ತಾ, ನೀವು ಅಂದ್ಕೊಂಡಿರ್ಬೋದು ಪ್ರಶ್ನೆ ಕೇಳ್ತೇನೆ ಅಂತ ಪದೇ ಪದೇ ಹೇಳ್ತಾ ಇದ್ದಾಳೆ ಹೊರತು ಪ್ರಶ್ನೆ ನಮಗೆ ಬರೋದು ಕಾಣೋದಿಲ್ಲ ಅಂತ ಅಂದ್ಕೊಂಡಿರಬಹುದು. ನಾನು ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೇನೆ ಅಂದರೆ, ಲೈವ್ ನೋಡ್ತಾ ಇದ್ದವರು ಮೆಸೇಜ್ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನಿವಾಗ ಯಾವ ಪ್ರಶ್ನೆ ಅನ್ನೋದನ್ನು ಶುರು ಮಾಡಲಿಲ್ಲ ನಿಮಗೆ ಕೇಳಲಿಕ್ಕೆ. ಓಕೆ, ನಿಮಗೆ ಯಾವ ಪ್ರಶ್ನೆ ಆಗಿರಬಹುದು ಅಂತ ಕುತೂಹಲ ಇದ್ದರೆ ನೀವು ಮೆಸೇಜ್ ಮಾಡಬೇಕು. ಅದೇ ರೀತಿ ನೀವು ಮೆಸೇಜ್ ಮಾಡಿದರೆ ನಮಗೆ ಗೊತ್ತಾಗ್ತದೆ ನಿಮ್ಮ ಊರೆಲ್ಲಿ, ನೀವು ಎಲ್ಲಿಂದ ಮೆಸೇಜ್ ಮಾಡೋದೆಲ್ಲ ನಾನು ಓದಿ ಹೇಳ್ತೇನೆ ನೀವು ಮೆಸೇಜ್ ಮಾಡಿದ್ದನ್ನು. ಅದೇ ರೀತಿ ಇವಾಗ 3 ಲೈವಲ್ಲಿ ಇದ್ದೀರಿ, ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ, ಇಲ್ಲಾಂದರೆ ಗೊತ್ತಾಗಲ್ಲ. ಆಗ ತುಂಬ ಮಾತಾಡಲಿಕ್ಕೆ ನಮಗೆ ಆಗ್ತದೆ, ಇಲ್ಲಾಂದರೆ ಏನೂ ಮಾತಾಡಲಿಕ್ಕಾಗಲ್ಲ, ಬರೀ ಏನು ಅಂತ ಹೇಳ್ಬೋದು ಅಲ್ವಾ. ನೀವು ಮೆಸೇಜ್ ಮಾಡಿ. ಓಕೆ, ಒಂದು ಲೈಕ್ ಬಂತು. ಓಕೆ, ಥ್ಯಾಂಕ್ ಯು. ಯಾರಾದರೂ ಲೈಕ್ ಕೊಟ್ಟರೆ ಲೈವಲ್ಲಿ ಜಾಯ್ನ್ ಆಗಿ, ಅದೇ ರೀತಿ ಮೆಸೇಜ್ ಮಾಡಿ. ಓಕೆನಾ? ನಾನು ಪ್ರಶ್ನೆ ಇವಾಗ ಕೇಳ್ತೇನೆ. ಇಬ್ಬರು ಲೈವಲ್ಲಿದ್ದಾರೆ ಅಷ್ಟೇ, ತೊಂದರೆ ಇಲ್ಲ. ನಾನು ಮೆಸೇಜ್ ಪ್ರಶ್ನೆ ಕೇಳ್ತೇನೆ. ಶೂಟ್ ಮಾಡುತ್ತೆ, ಆದರೆ ಯಾರಿಗೂ ಏನೂ ಆಗಲ್ಲ. ಶೂಟ್ ಮಾಡ್ತದೆ, ಆದರೆ ಯಾರಿಗೂ ಏನೂ ಆಗಲ್ಲ. ಅದೇನು? ತುಂಬ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಇದನ್ನು ನೀವು ಸಿಂಪಲ್ ಆಗಿ ಇದಕ್ಕೆ ಉತ್ತರವನ್ನು ಕೊಡಬೇಕು. ಎಲ್ಲರೂ ಉತ್ತರ ಕೊಡಿ. ಆಮೇಲೆ ನಾನು ಯಾರ್ದು ಕರೆಕ್ಟ್ ಆದ ರೈಟ್ ಆನ್ಸರ್ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೇನೆ. ಅದೇ ರೀತಿ ಬೇರೆ ವಿಷಯಗಳನ್ನು ಮಾತಾಡಬಹುದು. ನೀವು ನನ್ನ ಜೊತೆ ಹಂಚ್ಕೊಳ್ಬಹುದು, ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಕೆಲವು ವಿಷಯಗಳನ್ನು. ಆದರೆ ನೀವು ಪಟ ಅಂತ ಮೆಸೇಜ್ ಮಾಡಿ. ದಯವಿಟ್ಟು ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ. ಓಕೆ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಆನ್ಸರ್ ಯಾರು ಕೊಡ್ತಾರೆ ಅನ್ನೋದನ್ನು ನೋಡುವ. ಶೂಟ್ ಮಾಡುತ್ತೆ, ಆದರೆ ಯಾರಿಗೂ ಏನೂ ಆಗಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನೇ ಕೊಡಿದೆ. ನೆಟ್ವರ್ಕ್ ಸಿಗುತ್ತಿಲ್ಲ ನನಗೆ, ಎಲ್ರಿಗೂ ಕಳಿಸ್ಲಿಕ್ಕಿತ್ತಲ್ಲ. ದಯವಿಟ್ಟು ಲೈವಲ್ಲಿ ಇಬ್ಬರಿದ್ದೀರಾ, ಜಾಯ್ನ್ ಆಗಿ ಹಾಯ್ ಅಂತ ಹೇಳಿ. ಅದೇ ರೀತಿ ಯಾರು ಲೈಕ್ ಕೊಡಲಿಲ್ಲ, ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಓಕೆನಾ? ಕೇಳ್ತದೆ ಅದು ಮೆಲ್ಲ. ಇದೆಂತದ, ನೀವು ನನಗೆ ಲಿಂಕ್ ಶೇರ್ ಮಾಡಿದ್ರಾ? ಹೌದು, ಇದು ಯಾವುದು ವರ್ಕೌಟ್ ಆಗಲ್ಲ. ಓಕೆ, ಯಾರೋ ಒಬ್ಬರು ಲೈವಲ್ಲಿ ಇದ್ದೀರಿ, ಹಾಯ್ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ನೀವು ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಅದೇ ರೀತಿ ನಾನೊಂದು ಪ್ರಶ್ನೆ ಕೇಳಿದೆ ನಿಮಗೆ, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ ಅಂತ. ಲೇಟಾಗಿ ಲೈವ್ ನೋಡ್ತಾ ಇರುವವರಿಗೆ ಇನ್ನೊಂದು ಸಲ ನಾನು ಪ್ರಶ್ನೆನ ಕೇಳ್ತೇನೆ. ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ ಅನ್ನುವಂತಹ ಒಂದು ಸಿಂಪಲ್ ಆಗಿರುವಂತಹ, ನಿಮ್ಮ ಬುದ್ಧಿಗೆ ಒಂದಿಷ್ಟು ಸ್ವಲ್ಪ ಕೆಲಸ ಕೊಡುವ ಅಂತ ಹೇಳಿ ನಾನೊಂದು ಪ್ರಶ್ನೆ ಕೇಳ್ತಾ ಇರ್ತೇನೆ. ಪ್ರತಿಯೊಂದು ಲೈವ್ ಶುರು ಮಾಡುವಾಗಲೂ ನಾನು ಪ್ರಶ್ನೆ ಜೊತೆಗೆ ನಾನು ನಿಮ್ಮ ಜೊತೆ ಮಾತಾಡೋದು. ಓಕೆನಾ? ದಯವಿಟ್ಟು ಮೆಸೇಜ್ ಮಾಡಿ. ಅಪ್ಪನ ಮೊಬೈಲಲ್ಲಿ ಇಟ್ಟು ಓಕೆ, ಯಾರೋ ಒಬ್ಬರು ಲೈವಲ್ಲಿ ಇದ್ದೀರಲ್ವಾ? ಓಕೆ, ಹಾಯ್ ಅಂತ ಮೆಸೇಜ್ ಮಾಡಿ. ಎಲ್ಲಿಂದ, ಏನು ಮಾಡ್ತಾ ಇದ್ದೀರಿ, ಚಾ ಕುಡಿದ್ರಾ? ಮೆಸೇಜ್ ಮಾಡಿ, ಇಲ್ಲಾಂದರೆ ಗೊತ್ತಾಗಲ್ಲ ಯಾರು ಏನು ಅನ್ನೋದನ್ನು. ಯಾಕೆ ಲೇಟ್ ಮಾಡ್ತೀರಾ? ಬೇಗ ಮೆಸೇಜ್ ಮಾಡಿ, ಯಾಕಂದರೆ ಟೈಮ್ ನಮಗೋಸ್ಕರ ನಿಲ್ಲಲ್ಲ. ಓಕೆನಾ? ಡಾಟಾ ಇಸ್ ರನ್ನಿಂಗ್ ಲೋ.
ಕ್ಲಿಕ್ ಓಕೆ. ಹೊರಗಡೆ ಹೋಗಿ ಸೌಂಡ್ ಮೇಲೆ ನಾನು ಮಲ್ತಿದ್ದಿಲ್ಲ, ಇವನು ಮಸ್ತ್ ಕಿರಿಕಿರಿ ಮಾಡ್ತಾನೆ. ಓಕೆ, ಯಾರೂ ಲೈವಲ್ಲಿ ಇವಾಗ ಕಾಣಿಸ್ತಾ ಇಲ್ಲ. ಒಂದ್ಸಲ ಎಲ್ಲರೂ ಲೈವಲ್ಲಿ ಜಾಯ್ನ್ ಆದರು, ಬಟ್ ಇವಾಗ ಎಲ್ಲರೂ ಬೇರೆ ಕೆಲಸಕ್ಕೆ ಏನೋ ನೋಡ್ತಾ ಇದ್ದಾರೆ ಅಥವಾ ಏನೋ ಬ್ಯುಸಿಯಲ್ಲಿ ಇದ್ದಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಇವಾಗ ಸೀರಿಯಲ್ ನೋಡುವಂತಹ ಟೈಮ್ ಆಗಿರುತ್ತೆ, ಕೆಲವರು ಡ್ಯೂಟಿಯಿಂದ ಬಂದಂತಹ ಟೈಮ್ ಆಗಿರ್ತದೆ. ಅದೇ ರೀತಿ ಈ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇದ್ದರೂ ಕೂಡ ನಮ್ಮ ಲೈವಲ್ಲಿ ಜಾಯ್ನ್ ಆಗಿ ಅದೇ ರೀತಿ ಮೆಸೇಜ್ ಮಾಡಿ, ಅದೇ ರೀತಿ ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಡಿ. ಯಾಕಂದರೆ ತುಂಬ ಸಿಂಪಲ್ ಆಗಿರುವಂತಹದ್ದು. ಯಾಕಂದ್ರೆ ನೋಡಿ, ಈ ಟೈಮಲ್ಲೇ ಯಾವಾಗಲೂ ನಾವು ಲೈವ್ ಸ್ಟಾರ್ಟ್ ಮಾಡ್ತೇವೆ. ಈ ಟೈಮಲ್ಲಿ ನೀವು ಫ್ರೀ ಆಗಿದ್ದು ನಮ್ಮ ಲೈವಲ್ಲಿ ಜಾಯ್ನ್ ಆಗಬೇಕು, ಓಕೆನಾ? ಓಕೆ, ಯಾರೂ ಆನ್ಸರ್ ಯಾರ್ದು ಬರ್ತಿಲ್ಲ, ಯಾಕೆ ಅಷ್ಟೇನು ಟಫ್ ಇಲ್ಲ, ತುಂಬ ಈಸಿ ಆಗಿರುವಂಥ ಕ್ವೆಶನನ್ನು ನಾನು ಕೇಳಿದ್ದೇನೆ. ರೈಟ್ ಆನ್ಸರ್ ಯಾರು ಕೊಡ್ತಾರೆ ಅನ್ನೋದನ್ನು ನೋಡುವ. ಲಾಸ್ಟ್ ಯಾರು ರೈಟ್ ಆನ್ಸರ್ ಕೊಡ್ತಾರೆ ಅವರಿಗೆ ಗಿಫ್ಟನ್ನು ಕೊಡುವ, ಓಕೆನಾ? ಓಕೆ, ಲೈವಲ್ಲಿ ಇವಾಗ ಒಬ್ರು ಇದ್ದಾರೆ. ಹಾಯ್ ಅಂತ ಮೆಸೇಜ್ ಮಾಡಿ. ಯಾಕೆ ಲೈವ್ ದೂರದಿಂದ ನೋಡ್ತಾ ಇರ್ತೀರಿ ಹೊರತು ಮೆಸೇಜ್ ಬರ್ತಾ ಇಲ್ಲ ಅಲ್ವಾ? ಅದೇ ರೀತಿ ನಾನು ಕೇಳಿದ ಒಂದು ಕ್ವೆಶನ್ ಕೇಳಿದ ಅದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದ್ಸಲ ನಾನು ಕೇಳ್ತಾ ಇರ್ತೇನೆ, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನು ಮಾಡಲ್ಲ ಏನು ಅಂತ ನೀವು ಸ್ವಲ್ಪ ಗೆಸ್ ಮಾಡಿ ಹೇಳಿ. ಯಾಕಂದರೆ ಅಷ್ಟು ಗೆಸ್ ಮಾಡುವಂಥದ್ದೇನಿಲ್ಲ, ತುಂಬ ಸಿಂಪಲ್ ಆಗಿರುವಂತಹ ಆನ್ಸರ್ ಅದು. ಪಟ ಅಂತ ನೀವು ಮೆಸೇಜ್ ಮಾಡಿ. ಅದೇ ರೀತಿ ಎಲ್ರಿಗೂ ಲಿಂಕ್ ಶೇರ್ ಮಾಡಿ. ಎಲ್ಲರೂ ನಿಮ್ಮ ಜೊತೆ ನಾನು ಎಲ್ಲರ ಜೊತೆಯೂ ನಾನು ಮಾತಾಡ್ತೇನೆ. ಇದರಲ್ಲಿ ಅದನ್ನು ನಾನು ಎಕ್ಸ್ಟ್ರಾ ಮೆಸೇಜ್ ಮಾಡ್ತೀನಿ, ಎಲ್ಲರೂ ಬರ್ತಾರೆ. ಅವ್ಗೆ ಒಬ್ಬರು ಲೈವಲ್ಲಿ ಇದ್ದೀರಲ್ವಾ, ಅವ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ನೀವು ಲೇಟಾಗಿ ಬಂದಿರೋರು ಆಗಿದ್ದರೆ ನಿಮಗೊಂದು ಪ್ರಶ್ನೆ ನಾನು ಕೇಳಿದೆ ಎಲ್ರಿಗೂ. ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನು ಮಾಡಲ್ಲ ಅಂತ, ಇದಕ್ಕೆ ಸರಿಯಾದ ಆನ್ಸರನ್ನು ಕೊಡಿ. ಯಾಕಂದರೆ ಸಿಂಪಲ್ ಆಗಿರುವಂತಹದ್ದು. ಅದೇ ರೀತಿ ಯಾರದು ಲೈವ್ ನೋಡ್ತಾ ಇದ್ದೀರಿ, ಸ್ವಲ್ಪ ಒಳಗಡೆ ಬನ್ನಿ, ನಮ್ಮ ಲೈವ್ಗೆ ಜಾಯ್ನ್ ಆಗಿ. ಅದೇ ರೀತಿ ಮೆಸೇಜ್ ಮಾಡಿ. ನೋಡ್ತಾರೆ ಹೋಗ್ತಾರೆ, ಯಾರನ್ನೋದು ಗೊತ್ತಾಗ್ತಾನೆ ಇಲ್ಲ ಅಲ್ವಾ? ಬೇಕು ನನಗಿದು, ಜಸ್ಟ್ ಮೆಸೇಜ್ ಆದ್ರೆ ಓಕೆ, ಒಬ್ರು ಜಾಯಿನ್ ಆಗಿದ್ದಾರೆ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಎಲ್ರಿಗೂ, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ ಅಂತ. ಬರ್ತಾರೆ ಹೋಗ್ತಾರೆ, ಇದರಲ್ಲಿ ಬಂತು ನೆಟ್ ಸ್ಲೋ ಉಂಟಂತೆ, ಅದರಲ್ಲಿ ಆಗ ಬಂತು ನೆಟ್ ಸ್ಲೋ ಬಿಟ್ಟರೆ. ಓಕೆ, ಯಾರದು ಲೈವ್ ನೋಡ್ತಾ ಇದ್ದೀರಿ ಗೊತ್ತಾಗ್ತಾ ಉಂಟು, ಮೆಸೇಜ್ ಮಾಡಿ. ದಯವಿಟ್ಟು ಮೆಸೇಜ್ ಮಾಡಿ. ಅದೇ ರೀತಿ ನಾನು ಪ್ರಶ್ನೆ ಕೇಳಿದೆ, ಸ್ಟಾರ್ಟಿಂಗಲ್ಲೇ ನಾನು ಪ್ರಶ್ನೆ ಕೇಳಿದೆ ಎಲ್ರಿಗೂ, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ ಅಂತ. ಇದಕ್ಕೆ ಆನ್ಸರ್ ಮಾಡಿ. ದಯವಿಟ್ಟು ಜಾಯ್ನ್ ಆಗಿ ನಮ್ಮ ಲೈವಲ್ಲಿ.
ಎಲ್ಲಿದ್ದಾರೆ ಎಲ್ಲ? ಯಾರದ್ದು ಲೈವ್ ನೋಡ್ತಾ ಇದ್ದಾರೆ ಗೊತ್ತಾಗ್ತಾ ಉಂಟು ಇಲ್ಲಿ. ಹಾಯ್ ಅಂತ ಮೆಸೇಜ್ ಮಾಡಿ. ಅದೇ ರೀತಿ ಒಂದು ಪ್ರಶ್ನೆ ಇದೆ, ಶೂಟ್ ಮಾಡುತ್ತೆ ಆದರೆ ಯಾರಿಗೂ ಏನೂ ಆಗಲ್ಲ ಅಂತ. ಪಟಪಟ ಅಂತ ಮೆಸೇಜ್ ಮಾಡಿ, ಇದಕ್ಕೆ ಆನ್ಸರ್ ಮಾಡಿ.